ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಹಸ್ಬೆಂಡ್ ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು NMC ಅಲೇನ್. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ನಮ್ಮ ಅಲೋಸನ್ ಅಂತ ಆ್ಯಪ್ ಇದೆ. ಸೊ ಅಲ್ಲಿ ಗ್ರೀನ್ ಬರಬೇಕು ಅಂದರೆ ನಾನು ಪ್ರತಿ ತಿಂಗಳು RT-PCR ಟೆಸ್ಟ್ ಮಾಡಿಸ್ಲೇಬೇಕು. ಸೊ ಇವತ್ತು ಮತ್ತೆ ನಂದು ಟೈಮ್ ಡ್ಯೂ ಆಗಿದೆ. ಸೊ ಹೋಗ್ತಾ ಇದ್ದೀನಿ ಮಾಡಿಸೋದಕ್ಕಂತ. ಬಟ್ ಹಾಸ್ಪಿಟಲ್ ಹತ್ರ ಹೋಗೋ ಮುಂಚೆ ಯಾವ ರೀತಿ ಇದೆ ಅಂತ ನೋಡೋ ಮುಂಚೆ, ಹಸ್ಬೆಂಡ್ನ ಭೇಟಿ ಆಗೋ ಮುಂಚೆ ಇಲ್ಲಿ ನಮ್ಮ ಲಂಚ್ ಬ್ಯಾಗ್ ರೆಡಿ ಆಗಿದೆ. ಸೊ ಅವ್ರ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಪಾಪ ಲೇಟ್ ಆಗಿದೆ ಅವ್ರಿಗೆ, ನನಗೂ ಲೇಟ್ ಆಗಿದೆ. ಬಂದೇ ಬಿಟ್ಟು ಹಾಸ್ಪಿಟಲ್. ಬಟ್ ನಾನು ನಿಮಗೆ ಹಾಸ್ಪಿಟಲಲ್ಲಿ ಏನಾಯಿತು ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ಫ್ಲ್ಯಾಶ್ ಬ್ಯಾಕ್ನ ನೋಡ್ಕೊಂಡು ಬನ್ನಿ. ಮನೇಲಿ ಏನು ಮಾಡಿದೆ, ಏನೆಲ್ಲ ಆಯಿತು ಅಂತ. ಮೈ ಗಾಡ್, ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್. ಬೆಳಿಗ್ಗೆ ತಿಂಡಿಗೆ ಏನು ಮಾಡಿದ್ದೆ ಅಂದರೆ, ಹಿಂದಿನ ದಿನಾನೇ ಓಟ್ಸ್ನ ನಾನು ಹಾಲಿಗೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದೆ. ಸೊ ಅದು ಚೆನ್ನಾಗಿ ಸೋಕ್ ಆಗಿತ್ತು. ಸೊ ಓಟ್ಸ್, ಅದ್ರ ಮೇಲೆ ಸ್ವಲ್ಪ ಚಿಯಾ ಸೀಡ್ಸ್, ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಇಡಬೇಕು ನೀರಲ್ಲಿ. ಅದ್ರ ಮೇಲೆ ಸ್ವಲ್ಪ ಓಟ್ಸ್, ಆಮೇಲೆ ಕಟ್ ಫ್ರೂಟ್ಸ್, ಆಪಲ್, ಪೀಚ್, ಬ್ಲೂಬೆರಿ ಹಾಗೇನೆ ರಸ್ಬೆರಿ ಎಲ್ಲ ಹಣ್ಣುಗಳನ್ನ ಹಾಕಿ ನಮ್ಮ ಯಮ್ಮಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಅದಾಗಿದ ತಕ್ಷಣನೇ ನಾನು ಕೆಲಸ ಮಾಡೋದಕ್ಕೆ ಕೂತೆ. ನನ್ನ ಹಸ್ಬೆಂಡ್ ಹೋದ್ರು ಕೆಲಸಕ್ಕೆ. ನನ್ನ ಕೆಲಸ ಯೂಟ್ಯೂಬ್ ಅಂದಮೇಲೆ ಇದ್ದೇ ಇರುತ್ತಲ್ವಾ, ಕ್ರಾಸ್ ಚೆಕ್ ಮಾಡಬೇಕು, ನೆಕ್ಸ್ಟ್ ಪ್ರೋಗ್ರೆಸ್ ಏನೋ ಅಂತ ನೋಡಬೇಕು, ಮೇಲ್ಸ್ಗೆಲ್ಲ ರಿಪ್ಲೈ ಮಾಡೋದಿರುತ್ತೆ. ಹಾಯ್, ಬ್ರೇಕ್ಫಾಸ್ಟ್ ಹೇಗೆ ಅನ್ನಿಸ್ತು? ನನ್ನ ಹಸ್ಬೆಂಡ್ಗಂತೂ ಈ ಬ್ರೇಕ್ಫಾಸ್ಟ್ ತುಂಬಾ ಇಷ್ಟ. ಈಸ್ ಲೈಕ್ ತುಂಬಾ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಎಷ್ಟು ಟೇಸ್ಟಿ ಆಗಿರುತ್ತಲ್ವಾ ಅಂತ. ಸೊ ನನಗೂ ಅದು ತುಂಬಾ ಇಷ್ಟ. ವೆರಿ ಸಿಂಪಲ್ ಕೂಡ ಮಾಡೋದಕ್ಕೆ. ಆ್ಯಂಡ್ ಕೆಲಸ ಮಾಡ್ತಾ ಇದೆ ಇಷ್ಟೊತ್ತು, ಬಿಕಾಸ್ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಬೇಕಾಗಿತ್ತು. ಇನ್ನು 5 ನಿಮಿಷದಲ್ಲಿ ಆ ವಿಡಿಯೋ ಪಬ್ಲಿಷ್ ಆಗಿಬಿಡುತ್ತೆ. ಸೊ ಪ್ರತಿ ಸತಿ ವಿಡಿಯೋ ಈ ಥರ ಅಪ್ಲೋಡ್ ಆದಾಗ ನನಗೆ ಏನೋ ಒಂಥರ ಫೀಲಿಂಗ್ ಆಗುತ್ತೆ. ಬಿಕಾಸ್ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಸೊ ಅದಾಯಿತು. ಆಮೇಲೆ ತಕ್ಷಣವೇ ಒಂದು ಬ್ರ್ಯಾಂಡ್ ಇಂದ ಮೆಸೇಜ್ ಬಂತು, ಹಾಗೆ ಹಿಂಗೆ ಅಂತ. ಸೊ ಅದನ್ನೆಲ್ಲ ಮಾಡಿದೆ. ನಾನು ಏನು ಗೊತ್ತಾ, ಒಂದು ಇಡೀ ಮಂತದ್ದು ಪ್ಲ್ಯಾನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ 2 ವೀಕ್ಸ್ಗೆ ಏನೆಲ್ಲ ವೀಡಿಯೋ ಅದನ್ನೆಲ್ಲ ಡೀಟೇಲಾಗಿ ಬರೆದಿದ್ದೀನಿ. ಯಾವ್ಯಾವ ಡೇಟ್ಗೆ, ಯಾವ್ಯಾವ ಡೇಗೆ ಯಾವ್ಯಾವ ವೀಡಿಯೋ ಬರ್ತಾ ಇದೆ ಅಂತ. ಬಟ್ ಈ ಥರ ಎಲ್ಲ ಅರ್ಜೆಂಟಲ್ಲಿ ಏನಾದರೂ ಆದಾಗ ಅದೆಲ್ಲ ಹಿಂದೆ ಮುಂದೆ ಆಗುತ್ತೆ. ಸೊ ಅದೆಲ್ಲ ಮಾಡಬೇಕಾಯ್ತು. ಆ್ಯಂಡ್ ಇವಾಗ ಲೆಟ್ಸ್ ಮೇಕ್ ಲಂಚ್. ನಂದೆಲ್ಲ ಕೆಲಸ ಮುಗಿಸಿ A to Z ಇನ್ನೇನೇ ಇದ್ರು ಲಂಚ್ ಪ್ರಿಪೇರ್ ಮಾಡಿ ನನ್ನ ಹಸ್ಬೆಂಡ್ಗೆ ನಾನು ಫಸ್ಟ್ ಟೈಮ್ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕಾದ್ರೆ ಲಂಚ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಖುಷಿ. ಇವತ್ತು ಲಂಚ್ಗೇನು, ಬನ್ನಿ ಕೆಲಸ ಮಾಡಬೇಕು. ಮಾತಾಡ್ತಾ ಇದ್ರೆ ಕೆಲಸ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ ಕೆಲಸ? ಯಾರಾದರೂ ಬರ್ತಾರಾ ಕೆಲಸ ಮಾಡೋಕ್ಕೆ? ಯಾರು ಬರಲ್ಲ. ನಮ್ಮ ಕೆಲಸ ನಾವೇ ಮಾಡಬೇಕು. ಕಮಾನ್ ಫಾಸ್ಟ್. ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ, ಸ್ಮೆಲ್ ಬರುತ್ತಲ್ಲ, ಅದು ಫ್ರೈ ಆಗ್ಬೇಕಾದ್ರೆ ಅದು ನನಗೆ ತುಂಬಾ ಇಷ್ಟ. ಸ್ವಲ್ಪ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಲಿ. ನನಗೆ ನನ್ನ ಹಸ್ಬೆಂಡ್ಗೆ ಚಿಕನ್, ಮಟನ್, ಫಿಶ್ ಎಷ್ಟು ಇಷ್ಟನೋ ಅಷ್ಟೇ ವೆಜ್ ಇಷ್ಟ. ನಾವು ಎಲ್ಲ ತರಕಾರಿ ತಿಂತೀವಿ. ಹಾಗಲಕಾಯಿನೂ ನಾನು ಇಷ್ಟಪಟ್ಟು ತಿಂತೀನಿ. ಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಅವ್ರು ಇರ್ತಾರಲ್ಲ, ಚಿಕನ್ನ ವಾವ್, ತರಕಾರಿನ ಅಂತೀವಿ. ನೋ, ಹಂಗನ್ಬಾರ್ದು. ತರಕಾರಿನೂ ತುಂಬ ಒಳ್ಳೇದು ಹೆಲ್ತ್ಗೆ. ತರಕಾರಿ ಗಾಡ್ ಎಷ್ಟು ಒಳ್ಳೇದು ಅಂತ ನಮ್ಗೆಲ್ಲರಿಗೂ ಗೊತ್ತು. ಸೊ ತರಕಾರಿನ ಎಲ್ಲರೂ ತಿನ್ನಿ, ಇಷ್ಟಪಟ್ಟು ತಿನ್ನಬೇಕು. ಸೊ ಇವತ್ತು ಈ ಪಲ್ಯ ಜೊತೆಗೆ ಎಗ್‌ಪ್ಲಾಂಟ್ ಪಲ್ಯ ಆಯ್ತಾ, ಅದ್ರ ಜೊತೆಗೆ ಓಟ್ಸ್ ಬ್ರಾನ್ ಮತ್ತೆ ಓಟ್ಸ್ ಫ್ಲೋರ್ ಹಾಕ್ಬಿಟ್ಟು ಚಪಾತಿ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಟೊಮ್ಯಾಟೊ. ಅದಾದಮೇಲೆ ಅರಿಶಿನ, ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ನಮ್ಮನ್ನ ಸೀಕ್ರೆಟ್ ಸಾಂಬಾರ್ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿರೋ ಗ್ರೇವಿ ಮಾಡಿಬಿಟ್ಟು ಅದಕ್ಕೆ ಬಿಸಿ ಚಪಾತಿ ಮಾಡಿಬಿಟ್ಟು ಬ್ಯಾಗಲ್ಲಿ ಹಾಕಿ ತಗೊಂಡೋದ್ರೆ ನನ್ನ ಹಸ್ಬೆಂಡ್ಗೆ ಬಿಸಿ ಊಟ ರೆಡಿ. ತುಂಬ ಲೇಟ್ ಆಗಿದೆ ನನ್ನಿಂದ. ನನ್ನ ಹಸ್ಬೆಂಡ್ಗೂ ಲೇಟ್ ಆಗುತ್ತೆ. ಸೊ ನಾನು ಊಟ ಮಾಡಲ್ಲ, ಬೇಗ ರೆಡಿ ಆಗಬೇಕು. 5 ಮಿನಿಟ್ಸಲ್ಲಿ ನಾನು ಹೇಗೆ ರೆಡಿ ಆಗೋದು ಅಂದರೆ, ನ್ಯೂಟ್ರಿಡ್ರಮ್ ಅವರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ತುಂಬ ಬಿಸಿಲಿದೆ. ಸೊ ಸನ್ಸ್ಕ್ರೀನ್ ಇಸ್ ಮಸ್ಟ್. ಒಂದು ರಶ್ ಇದೆಯಲ್ಲ, ಸೊ ಬೇಗ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಸನ್ಸ್ಕ್ರೀನ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಬಯೋಟಿಕ್ ಅವರ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ನ ಮೈಗೆಲ್ಲ ಹಚ್ಕೊಳ್ಳೇಬೇಕು, ಬಿಕಾಸ್ ತುಂಬ ಬಿಸಿಲಿದೆಯಲ್ಲ. ತುಂಬ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಬಯೋಟಿಕ್ ಸನ್ಸ್ಕ್ರೀನ್.
ನಾನು ಯಾವಾಗಲೂ ಬೇಗ ಅದಕ್ಕೆ ರೆಡಿ ಆಗಿರ್ತೀನಿ, ಬಿಕಾಸ್ ಅರ್ಜೆಂಟಲ್ಲಿ ನನಗೆ ಮೈಂಡ್ ತುಂಬಾ ಸ್ಟ್ರೆಸ್ ಅನ್ನಿಸ್ತಾ ಇದೆ ಈಗ. ಆಲ್ ರೈಟ್, ಫೈನಲಿ ಐ ಆಮ್ ರೆಡಿ. ಇವಾಗ ಬರೀ ಹೇರ್ ಸ್ಟೈಲ್ ಮಾಡಬೇಕು. ಎನಿವೇಸ್, ನಾನು ಪ್ರತಿ ಸತಿ ಈ ಥರ ಹರಿಬರಿನಲ್ಲಿ ರೆಡಿ ಆಗಬೇಕಾದ್ರೆ ನಾನು ನಿಮಗೆ ಹೇಳಿದೆ ಮಾಯ್ಶ್ಚರೈಸರ್ ನ್ಯೂಟ್ರಿಡರ್ಮೌತ್ ಯೂಸ್ ಮಾಡ್ತೀನಿ. ಬಯೋಟಿಕ್ ಅವ್ರದ್ದು ದಿಸ್ ಇಸ್ ಸೋ ಗುಡ್ ಮ್ಯಾನ್. ಇದು ವಾಟ್ ಇಸ್ ಇಟ್, ಸನ್ಸ್ಕ್ರೀನ್. ಆ್ಯಂಡ್ ಕಾಜಲ್ ಯೂಸ್ ಮಾಡೋದು ನಾನು ಮೇಬ್ಲಿನ್ ಅವ್ರದ್ದು ಕೊಲೋಸಲ್ ಕಾಜಲ್, ಆ್ಯಂಡ್ ಅದ್ರ ಜೊತೆಗೆ ಐ ಲೈನರ್ ಲಾರಿಯಲ್ ಅವ್ರದ್ದು ಯೂಸ್ ಮಾಡ್ತೀನಿ. ಆ್ಯಂಡ್ ಶುಗರ್ ಅವ್ರದ್ದು ಐಬ್ರೋ ಪೆನ್ಸಿಲ್ ಇದೆಯಲ್ಲ ಅದು ಹಾಕ್ತೀನಿ. ಆಲ್ಸೋ ಒಂದು ರೆಡ್ ಲಿಪ್ಸ್ಟಿಕ್, ಇದು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಲಾರಿಯಲ್ ಅವ್ರದ್ದು ಐ ಆಮ್ ವರ್ತ್ ಇಟ್ 115 ಶೇಡ್. ಇದು ಎಲ್ಲ ಇನ್ಫ್ಲೂಯೆನ್ಸಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಇದೇ ಇರುತ್ತೆ. ಬಿಕಾಸ್ ದಿಸ್ ಇಸ್ ಆಬ್ಸಲ್ಯೂಟ್ಲಿ ವರ್ತ್ ಇಟ್ ಶೇಡ್. ಆ ಒಂದು ಎಂಟೈರ್ ಲುಕ್ ಸಿಂಪಲ್ ಆಗಿದ್ದಾಗ ಇದು ಎದ್ದು ಕಾಣಿಸುತ್ತೆ. ಆಲ್ಸೋ ಈ ಮಸ್ಕಾರ, ಓ ಮೈ ಗಾಡ್, ಲಾರಿಯಲ್ ಅವರ ಈ ಒಂದು ಮಸ್ಕಾರ ಇದೆಯಲ್ಲ, ಏನಂತ ಹೇಳಿ, ಡಲ್ ಇದ್ದಾಗ ಇದನ್ನೊಂದು ಹಾಕಿದ್ರೆ ಸಾಕು, ಎಂಟೈರ್ ಗೆಟಪ್ ಇದೆಯಲ್ಲ ತುಂಬಾನೇ ಫ್ಲಾಶಿಂಗ್ ಆಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಎನಿವೇಸ್, ಎಲ್ಲ ಪ್ರಾಡಕ್ಟ್ಸ್ ನಾನು 1 year ಇಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ನನ್ನ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಯಾವುದು ಅಂತ ಕೇಳ್ತಾ ಇದ್ರಿ. ಸೊ ದೀಸ್ ಆರ್ ದೋಸ್ 5 ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡುವಂಥದ್ದು ಅಷ್ಟೇ. ಸೊ ಈ 5 ಪ್ರಾಡಕ್ಟ್ಸ್ ಮಸ್ಟ್ ಅಂಡ್ ಶುಡ್ ನಾನು ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಆಲ್ಸೋ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಬೇಕಾ, ಅಮೆಝಾನ್ ಅಲ್ಲಿ ಇದೀಗ ಸೇಲ್ ನಡೀತಾ ಇದೆ. ಸೊ ಗೋ ಅಂಡ್ ಶಾಪ್. ಸೂಪರ್ ಆಗಿರುತ್ತೆ. ಆಫೀಸಲ್ಲಿ ನಿಮ್ಗೆ ಎಲ್ಲ ಸೇಮ್ ಪ್ರಾಡಕ್ಟ್ಸ್ ಕಮ್ಮಿ ಬೆಲೆಗೆ ಸಿಗುತ್ತೆ. ನಾನು ಆ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಮಿಸ್ ಮಾಡದೆ ಶಾಪ್ ಮಾಡಿ, ಓಕೆನಾ? ಸೊ ಬೇಗ ಹೇರ್ ಸ್ಟೈಲ್ ಅಂಡ್ ಕ್ಯಾಬ್ನ ಬುಕ್ ಮಾಡಬೇಕು. ಐ ಆಮ್ ಸೂಪರ್ ಲೇಟ್. ಟಡಾ, ರೆಡಿ, ಲೆಟ್ಸ್ ಗೋ. ಫೈನಲಿ ಇದೀಗ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರುವಂಥ NMC ಹಾಸ್ಪಿಟಲ್ ಅಲ್ಲೇನ್ಗೆ ಬಂದಿದ್ದಾಯಿತು. ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಹಾಗೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸ್ಬೇಕು ಅಂತ ಬಂದರು ನಮ್ಮ ಡಾಕ್ಟರ್ ಬಂದರು. ಸೊ ಬನ್ನಿ ಒಳಗಡೆ ಹೋಗೋಣ. ಇದೇ ನೋಡ್ತಾ ಇದ್ದೀರಾ, ಇದು OPD. ಇದ್ರ ಆಪೋಸಿಟ್ ಒಂದು ಬಿಲ್ಡಿಂಗ್ ಇದೆ. ಇಲ್ಲಿ ಅಡ್ಮಿಷನ್ ಎಲ್ಲ ಅಂದರೆ ಪೇಷಂಟ್ಸ್ ಅಡ್ಮಿಟ್ ಆಗಿರ್ತಾರಲ್ಲ ಅದು ಅಲ್ಲಿ. ಎಂಟ್ರೆನ್ಸ್ ಇದು. ಇದು ನೋಡ್ತಾ ಇದ್ದೀರಲ್ಲ ಈಗ, ಇದು VIP ಕ್ಲಿನಿಕ್ ಎಂಟ್ರಿ. ಇದು ಡಾಕ್ಟರ್ಸ್ ಟೀ ರೂಮ್ ಅಂತ. ಸೊ ಇಲ್ಲಿ ಇದೀಗ ನಮ್ಮ ಲಂಚ್ ಟೈಮ್. ಇಬ್ರು ಮಾತುಕತೆ ಮಾಡ್ತಾ ಊಟ ಮಾಡಿದ್ವಿ. ಆ್ಯಂಡ್ ಅದೇ ದಿನ ನಾನು ಹೊರಡೋ ಮುಂಚೆ ವೈಫೈ ಕೈ ಕೊಡ್ತು ನಮ್ಮ ಮನೆಯಲ್ಲಿ. ಆ ಸ್ಟೋರಿ ಎಲ್ಲ ಹೇಳ್ತಾ ಇದೆ, ವೈಫೈ ಯಾಕೆ ಕೈ ಕೊಡ್ತು, ಏನಾಯ್ತು ಅಂತ. ಊಟ ಆಯ್ತು. ಇವಾಗೇನು ಕೋವಿಡ್ ಟೆಸ್ಟ್. ಯಾಕೆ? ಒನ್ಸ್ ಇನ್ ಎ ಮಂತ್ ಕೋವಿಡ್ ಟೆಸ್ಟ್ ಮಾಡಬೇಕು. ಅದು ಗ್ರೀನ್ ಪಾಸ್ ಬರಬೇಕು. ಅಂದರೆ ಗ್ರೀನ್ ಪಾಸ್ ಇಲ್ಲ ಅಂದರೆ ಮಾಲ್ಗೆಲ್ಲ ಬಿಡಲ್ಲ ಹೊರಗಡೆ. ಮಾಲ್, ಥಿಯೇಟರ್ಸ್, ಬೇರೆ ಎಲ್ಲೂ ಇವೆಂಟ್ಸ್ ಆದರೆ ಅಲ್ಲೆಲ್ಲ ಬಿಡಲ್ಲ. ಚುಚ್ಚು ಬಿಡ್ತಾರಲ್ಲ. ಹೋಗೋಣ. ಏನು ಜೋರಾಗಿ ಚುಚ್ಚಲ್ಲ. RT-PCR ಟೆಸ್ಟ್ ಆದಮೇಲೆ ನಾನಿಲ್ಲಿ ಕೂತಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ಇದು ನನ್ನ ಹಸ್ಬೆಂಡ್ ಕೂತ್ಕೊಳ್ಳುವಂಥ ಕ್ಯಾಬಿನ್. ಸೊ ನಾನಿಲ್ಲಿ ಹೊರಗಡೆ ಕೂತ್ ವೇಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಪೇಷಂಟ್ ಇದ್ದಾರಲ್ವಾ, ದೇ ಆರ್ ಪ್ರಯಾರಿಟಿ. ಫೈನಲಿ ನಾನು ಒಳಗಡೆ ಬಂದೆ. ಹೆಲೋ ಡಾಕ್ಟರ್. What is your problem? My problem is that I love you. I love you too. You love me too? So what is the solution, sir? ನನ್ನ ಈ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ? ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತೀನಿ, ಇದಕ್ಕೇನಾದರೂ ಮಾತ್ರೆ ಇದೆಯಾ? ಹಾಗೆ ಕಂಟಿನ್ಯೂ ಮಾಡಿ, ದಟ್ ಇಸ್ ವೆರಿ ಗುಡ್. ವೆರಿ ಗುಡ್ಡಾ? ಬಟ್ ನನಗೆ ಹೇಳಿದ್ದಾರೆ ಅಷ್ಟೊಂದು ಪ್ರೀತಿ ಮಾಡಬಾರ್ದು ಅಂತ. ಯಾರು ಹೇಳಿದ್ರು ಅವ್ರಿಗೆ? ಹಾಕೊಂಡು ನೋಡಿ. ಹೌದಾ? ಸೊ ಇದನ್ನು ಕಂಟಿನ್ಯೂ ಮಾಡ್ಲಾ? ಹಿಂಗೆ ಜಾಸ್ತಿ ಪ್ರೀತಿ ಮಾಡಿದ್ರೆ ಜಾಸ್ತಿ ತಲೆನೋವು ಎಲ್ಲ ಬರುತ್ತಾ? ಇಲ್ಲ. ಒಳ್ಳೆಯದು, ದೇಹಕ್ಕೆ ಒಳ್ಳೆಯದಾ? ಒಳ್ಳೆಯದು, ತುಂಬ ಒಳ್ಳೆಯದು. ಸರಿ ಸರ್, ಥ್ಯಾಂಕ್ ಯು ಡಾಕ್ಟರ್. ನೈಸ್ ಮೀಟಿಂಗ್ ಯು.
ಫೈನಲಿ ನಾನು ಇಲ್ಲಿ ಬಂದಾಯ್ತು. ಆಸೆ ಇರುತ್ತಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ, ಹೆಂಡತಿ ಅದರೊಳಗೆ ಆಸೆ ಇಲ್ವಾ, ನನ್ನ ಯಜಮಾನ್ರು ಎಲ್ಲಿ ಕೆಲಸ ಮಾಡೋದು ಹೋಗಿ ನೋಡಬೇಕು ಅಂತ. ಸೊ ನಾನು ಇವತ್ತು ಬಂದೆ, ಖುಷಿ ಆಯಿತು. ಇಟ್ ಈಸ್ ಸೋ ಬ್ಯೂಟಿಫುಲ್. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಯು ಆಲ್ವೇಸ್ ಡಿಸರ್ವ್ ದ ಬೆಸ್ಟ್. ಸೊ ನನಗೆ ಕಾಮೆಂಟ್ಸಲ್ಲಿ ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ, ದೀಪು ನೀವು ಹೇಗೆ ಡಾಕ್ಟರ್ ಆಗಿದ್ದು ಏನು ಅಂತೆಲ್ಲ. ಸೊ ನಾನೇನೋ ಅಂದ್ಕೊಂಡಿರಲಿಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಬಟ್ ಇವಾಗ ಕಾಮೆಂಟ್ಸ್ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ನಿಮಗೆ? ಅವ್ರಿಗೆ ತಿಳಿಸ್ಬೇಕಾ? ಮಾಡೋಣ ಒಂದು ವಿಡಿಯೋ ಮಾಡೋಣ. ಯಾ, ಸೊ ಇವ್ರು ಒಪ್ಕೊಂಡಿದ್ದಾರೆ. ಸೊ ನೋಡೋಣ, ಇವ್ರು ಫ್ರೀ ಆದಾಗ ನಿಮಗೆ ಆ ಒಂದು ವಿಡಿಯೋ ಮಾಡ್ತೀನಿ. ಇವ್ರು ಹೇಗೆ ಡಾಕ್ಟರ್ ಆಗಿದ್ದು, ಎಷ್ಟು ಓದಿದ್ದಾರೆ, ಯಾಕೆ ಓದಿರೋದು ಎಲ್ಲ ತಿಳಿಸ್ತೀನಿ. ಇವ್ರು ವರ್ಕ್ ಮಾಡ್ತಾ ಇರೋದು ಎಲ್ಲಿ, ಈ ಹಾಸ್ಪಿಟಲ್ ಟೈಮಿಂಗ್ಸ್ ಏನು, ಸ್ವಲ್ಪ ಡೀಟೇಲ್ಸ್ ತಿಳಿಸಿ. ನಾನು NMC ಹಾಸ್ಪಿಟಲ್, ಪ್ಲೇಸ್ ಅಲ್ಲೇ ಇದೆ. ವರ್ಕ್ ಟೈಮಿಂಗ್ಸ್ ಸ್ಪ್ಲಿಟ್ ಅಥವಾ ಸ್ಟ್ರೈಟ್ ಅಂತ ಎರಡು ಥರ ಇರುತ್ತೆ. ಸ್ಪ್ಲಿಟ್ ಡ್ಯೂಟಿ ಅಂದರೆ ಬೆಳಗ್ಗೆ 8:30 to 12:30, ಈವ್ನಿಂಗ್ 4:30 to 9 ಇರುತ್ತೆ. ಸ್ಟ್ರೈಟ್ ಡ್ಯೂಟಿ ಅಂದರೆ 8:30 to 5. ಆ ಥರ ಇರುತ್ತೆ. ಎಷ್ಟು ವರ್ಷ ಆಯ್ತು ನೀವು ಆಸ್ ಅ ನ್ಯೂರಾಲಜಿಸ್ಟ್ ಕೆಲಸ ಮಾಡ್ತಾ? ನ್ಯೂರಾಲಜಿಸ್ಟ್ ಆಗಿ 4 years ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ಬಂದು 6 months ಆಗಿದೆ. ಗೊತ್ತಾಯ್ತಾ? ಸೊ ತುಂಬ ಜನರು ಕ್ಯೂರಿಯಾಸಿಟಿ ಇದೆ. ಎಷ್ಟು ಪೇಷಂಟ್ಸ್ ನೋಡ್ತೀರಾ ಪರ್ ಡೇ? 20 to 30. ವೆರಿ. ಎಷ್ಟು ಜನ ನ್ಯೂರಾಲಜಿಸ್ಟ್ ಇದ್ದಾರೆ? ಇಬ್ಬರಿದ್ದೀಗ. ಹೋಗೋ ಮುಂಚೆ ಒಂದು ನಾನು ಫಸ್ಟ್ ಟೈಮ್ ಐಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ, ಗೊತ್ತಾ? ಇದೇ ಫಸ್ಟ್ ಐಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಬ್ರು ನ್ಯೂರಾಲಜಿ ಡಾಕ್ಟರ್ ಇದ್ದಾರೆ ಇಲ್ಲಿ. ನನ್ನ ಹಸ್ಬೆಂಡ್ MBBS MD ಆ್ಯಂಡ್ DM ಕೋರ್ಸ್ನ ಮಾಡಿದ್ದಾರೆ. ಹೊರಗಡೆಯಿಂದ ಹಾಸ್ಪಿಟಲ್ ಈ ಥರ ಕಾಣಿಸುತ್ತೆ. ಇದೇ ಆ ಬಿಲ್ಡಿಂಗ್. ಅಡ್ಮಿಟೆಡ್ ಪೇಷಂಟ್ಸ್ ಎಲ್ಲ ಇಲ್ಲಿರ್ತಾರೆ. ಸರಿ, ಇದೀಗ ನಾನು ಹಿಲಿ ಮಾಲ್ಗೆ ಹೋಗಬೇಕು. ಇಲ್ಲಿಂದ ಸ್ವಲ್ಪ ದೂರನೇ ಇದೆ, 15 to 20 kilometers. ಬಟ್ ಇಲ್ಲಿ ಟ್ರಾಫಿಕ್ ಇರಲ್ಲ ನೋಡಿ. ಸೊ 15 ನಿಮಿಷ ಆಗುತ್ತೆ ನನಗೆ ಜಾಸ್ತಿ ಅಂದರೆ. ಮೇನ್ ಉದ್ದೇಶ ಇಲ್ಲಿಗೆ ಬರೋದಕ್ಕೆ ನನಗೆ ಯೂಟ್ಯೂಬ್ಗೆ ಸ್ಟುಡಿಯೋ ಲೈಟ್ಸ್ ಬೇಕಿತ್ತು. ಹಾಯ್ ಸರ್, ಎಷ್ಟು ನನಗೆ ಇದೆಲ್ಲದಕ್ಕೆ? Sure, you'll take it 2 LED and 1 cover and 1 holder for your phone. ಎಷ್ಟು? ಎಷ್ಟು? 400. 400? Yeah. 400 ಅಂದರೆ And I give you something free, don't worry. ಫ್ರೀ ಕೊಡ್ತಾರಂತೆ. ಫ್ರೀ ಬೇಡ ಸರ್ ನನಗೆ, ಕಮ್ಮಿ ಮಾಡಿ. ಕಮ್ಮಿ ಹೌ ಮಚ್? What? I don't understand. What meal kommi? ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. What meal kommi? ಸರ್ ಕಮ್ಮಿ ಮಾಡಿ ಸರ್. Just I know Terry Mary. ಸರ್ ಕಮ್ಮಿ ಮಾಡಿ, 300 ಮಾಡಿ. No, serious. All my manager will kill me. ಏನ್ ಸಖತ್ತಾಗಿದೆಯಲ್ಲ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಕಮ್ಮಿ ಮಾಡಿ ಅಂದ್ರೆ ವಾಟ್ ಕಮ್ಮಿ ಗಿಮ್ಮಿ ಅಂತಿದ್ದಾರೆ. ಸೊ 400 ಜಾಸ್ತಿ ಆಯ್ತು. ನಾನು ಇದನ್ನ 300ಕ್ಕೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆನಾ? ಲೆಟ್ಸ್ ಸಿ ಎಷ್ಟಾಗತ್ತೆ ಅಂತ. ಫೈನಲ್ ಬಜೆಟ್ ಏನು ಅಂತ ಹೇಳ್ತೀನಿ. ಓಕೆ, ಬೇಗ ಬೇಗ. ಎಷ್ಟು ಬಿಲ್ಲು? Wallah, English just. ಕನ್ನಡ, ನೋ ಇಂಗ್ಲಿಷ್, ಓನ್ಲಿ ಕನ್ನಡ. Karnataka? Okay. Less 400. 300. Wallah, his brother. ನೋಡಿ, ಯಾರು ಕಮ್ಮಿನೇ ಮಾಡ್ತಾನ. You know? 350 ದಿರಮ್ಗೆ ನನಗೆ 2 ಸ್ಟುಡಿಯೋ ಲೈಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಟ್ರೈಪಾಡ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಫೋನ್ ಕೇಸ್ ಕೊಟ್ಟರು, ಐಫೋನ್ದು. ನನ್ನ ಹೊಸ ಐಫೋನ್ ಕೇಸ್ ಹೊಸ್ತು ಇಲ್ಲಿ ಆಲ್ರೆಡಿ ಕೊಳೆ ಆಗ್ಬಿಟ್ಟಿದೆ. ಕ್ಯಾನ್ ಯು ಸಿ? ಬೇಜಾರಾಗ್ತಾ ಇದೆ. 4,500. ಅದಕ್ಕೆ ಇದನ್ನ ಎತ್ತಿಡ್ತೀನಿ, ಊರಿಗೆಲ್ಲ ಹೋದಾಗ ಮಾತ್ರ ಇದನ್ನ ಹಾಕೋತೀನಿ ಅಂತ. ಇವಾಗ ಯಾವುದೋ ಒಂದು ಹಾಕಿದ್ದೀನಿ. ಆ್ಯಂಡ್ ಹಿ ವಾಸ್ ಲೈಕ್, ಐಫೋನ್ 13 Pro Max ಇಟ್ಕೊಂಡು ಯಾಕಮ್ಮ ಈ ಥರದ ಫೋನ್ ಕವರ್ ಹಾಕೊಂಡಿದ್ಯಾ? ತೋರಿಸ್ಬೇಕು, ಲೈಕ್ ತೋರಿಸ್ಬೇಕು ಬೇಡ ಸರ್, ನನಗೆ ಪ್ರೊಟೆಕ್ಷನ್ ಬೇಕು ಅಂತ. ಸೊ ಇವಾಗ ಏನು ಕತೆ ನಾನು ಹೇಳ್ತಾ ಇದ್ದಿದ್ದು, ಇದಕ್ಕೆ ಇಷ್ಟ ಆಯಿತು. ಇಸ್ ಲೈಕ್ ನಿಮ್ಗೆ ಏನಾದರೂ ಫ್ರೀ ಕೊಡ್ತೀನಿ. ನನಗೇನು ಫ್ರೀ ಬೇಡ, ನಾನು ದುಡ್ಡು ಕೊಡ್ತೀನಿ, ನನಗೆ ಕೊಡು ಅಂತ. ನಾನು ಹಾಗೆ ನಮ್ಮ ಕತೆ ಇವತ್ತಿದ್ದು ಕೆಲಸ ಮುಗೀತು ಇಲ್ಲಿಗೆ. ಇನ್ನೇನೇ ಇದ್ರೂ ನಾನು ಮನೆಗೆ ಹೋಗಬೇಕು. ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟವಾಗಿರುತ್ತೆ. ಶಾರ್ಟ್ ಆ್ಯಂಡ್ ಸ್ವೀಟ್.
ಫನ್ ವ್ಲಾಗ್ ನಾನು ಏನು ಮಾಡ್ತೀನಿ ಏನೆಲ್ಲ ಮಾಡ್ಕೋತೀನಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ ಪ್ರೀತಿ ಸದಾ ಹೀಗೆ ಇರಲಿ. ಆಮೇಲೆ ಏನು ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಓಕೆನಾ. ಆ್ಯಂಡ್ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನಾನು ಹೊಸದಾಗಿ ಫೇಸ್ಬುಕ್ ಪೇಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ಓಕೆ, ಲಾಟ್ಸ್ ಆಫ್ ಲವ್.